ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಹೋಟೆಲ್ ರೌಂಡಪ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಪ್ರತಿ ಭಾನುವಾರ ಕೂಡ ಡಿಫ್ರೆಂಟ್ ಹೋಟೆಲ್ ಜೊತೆಗೆ ಬರ್ತಾ ಇರ್ತೀವಿ. ಆ್ಯಂಡ್ ಇವತ್ತಿನ ಎಪಿಸೋಡ್ನಲ್ಲಿ ಯಾವ ಹೋಟೆಲ್ ಏನಂದರೆ ಮಣಿಪಾಲಲ್ಲಿ ಇರುವಂತಹ ಹೋಟೆಲ್ ಆಶ್ಲೇಷ್ ಇಲ್ಲಿದ್ದೇವೆ. ಸೊ ಈ ಒಂದು ಹೋಟೆಲಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ, ಕಸ್ಟಮರ್ಗಳಿಗೆ ಏನೆಲ್ಲ ಸರ್ವಿಸ್ ಕೊಡ್ತಾರೆ, ಇದೆಲ್ಲ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಗೆ ಕೊಡ್ತೇವೆ. ಬನ್ನಿ. ಎಸ್ ವೀಕ್ಷಕರೇ, ನಾವೀಗ ಡ್ಯೂಪ್ಲೆಕ್ಸ್ ರೂಮಲ್ಲಿದ್ದೇವೆ ಆಶ್ಲೇಷ್ ಹೋಟೆಲ್ನ. ಬಟ್ ಈ ಒಂದು ರೂಮ್ ನೋಡ್ತಿರುವಾಗ ತುಂಬಾ ಖುಷಿ ಕೊಡುತ್ತೆ, ಯಾಕಂದರೆ ಇಷ್ಟು ದೊಡ್ಡ ರೂಮ್ ಎಲ್ಲೂ ಇಲ್ಲ. ಸೊ ಹಾಗಾಗಿ ಈ ಒಂದು ರೂಮ್ ಯಾತಕ್ಕೋಸ್ಕರ ಅಂದರೆ ಫ್ಯಾಮ್ಲಿಗೋಸ್ಕರ. ಸೊ ಮೇ ಬಿ ಒಂದು 5 ಜನ 4 ಜನ ಬಂದರೆ ಇಲ್ಲಿ ಕೂತ್ಕೊಳ್ಬೋದು. ಸೊ ಇಲ್ಲಿ ಏನಂದರೆ ನಮಗೆ ಡೈನಿಂಗ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಏನೋ ಒಂದು ಫೀಲ್ ಕೊಡ್ತದೆ, ಯಾಕಂದರೆ ಒಂದು ಊಟ ಮಾಡಬೇಕಾದ್ರೆ ಫ್ರೆಂಡ್ಸ್ ಇಲ್ಲಿದ್ರೆ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಬಂದ ಮೇಲೆ ಇಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು ನನ್ನ ಪ್ರಕಾರ. ಓಕೆ, ಸೊ ಈಚೆ ಬಂದರೆ ಎಲ್ಲ ಸೋಫಾ ಇದೆ, ಸ್ವಲ್ಪ ರೆಸ್ಟ್. ಸ್ಟಾರ್ಟಿಂಗ್ ಬಂದು ಇಲ್ಲಿ ಈಗ ಕೂತ್ಕೊಳ್ಬೋದು, ವಿದೌಟ್ ಎನಿ ಟೆನ್ಷನು. ಸೊ ಜಾಸ್ತಿಯಾಗಿ ಇದು ಕೂಡ ಫೆಸಿಲಿಟೀಸ್ ಒಳ್ಳೆಯದಿದೆ. ಬಟ್ ಇಲ್ಲಿ ಮೇ ಬಿ ಲ್ಯಾಪ್ಟಾಪು ಮತ್ತು ಏನಾದರೂ ಒಂದು ಮೇಲ್ ಸೆಂಡ್ ಮಾಡಬೇಕಾದ್ರೆ ಸ್ವಲ್ಪ ಬೇಕಾಗತ್ತೆ ಲ್ಯಾಪ್ಟಾಪ್ ಇಡಬೇಕಾದ್ರೆ, ಈ ಒಂದು ಪ್ಲೇಸ್ ಮೇ ಬಿ ನನ್ನ ಪ್ರಕಾರ. ಓಕೆ, ಸೊ ಈಚೆ ಬರ್ತಾ ಇರುವಾಗ ಫ್ರಿಡ್ಜ್ ಅಂತೂ ಕೊಟ್ಟಿದ್ದಾರೆ. ಸೊ ಫ್ರಿಡ್ಜು ಮೇ ಬಿ ನಮಗೆ ಫ್ಯಾಮಿಲಿ ಮೆಂಬರ್ಸು ನಾವು ಏನಾದರೂ ಒಂದು ಕೋಲ್ಡ್ ಐಟಮ್ಸು ಏನಾದರೂ ತರ್ಬೋದು, ಇಲ್ಲಿ ಇಡ್ಬೋದು. ಓಕೆ, ಸೊ ಇಲ್ಲಿ ಬೆಡ್ ಇದೆ, ಇದಂತೂ ತುಂಬಾ ಫೀಲ್ ಕೊಡುತ್ತೆ. ಓಕೆ, ಸೊ ಬೆಡ್ ಅಂತೂ ಸೂಪರ್ ಇದೆ. ಸೊ ಈಚೆ ಬರುವಾಗ ನಿಮಗೆ ಟಾಯ್ಲೆಟ್ ಬಾತ್ರೂಮ್ ಗೊತ್ತಾಗಲ್ಲ, ಟಾಯ್ಲೆಟ್ ಬಾತ್ರೂಮ್ ಅಂತ, ಅಷ್ಟು ಕ್ಲೀನಾಗಿದೆ. ಸೊ ವೆಲ್ ಕ್ಲೀನ್ಡ್. ಸೊ ನಮಗೆ ಅಂದರೆ ಒಂದು ರೂಮ್ ಅಂತ ಹೇಳುವಾಗ ನಮಗೆ ಒಂದು ಟಾಯ್ಲೆಟ್ ಬಾತ್ರೂಮ್ ಅಂತೂ ಮೇನ್ ಇಂಪಾರ್ಟೆಂಟು. ಸೊ ಇದು ಕೆಳಗಡೆ. ಓಕೆ, ಸೊ ಇಲ್ಲಿ ಮೇಲೆ ಹೋಗ್ತಿರುವಾಗ ಒಂದು ಸ್ಟೆಪ್ಪನ್ನು ಕೊಟ್ಟಿದ್ದಾರೆ. ಸ್ಟೆಪ್ಪು ಸೇಮ್ ಫೀಲ್ ಆಸ್ ಫ್ಲ್ಯಾಟ್ ಅಂತ ಹೇಳ್ಬೋದು. ಫ್ಲ್ಯಾಟ್ ಫೀಲಿಂಗಲ್ಲಿ ಏನಂದರೆ ಡಬಲ್ ಬೆಡ್ರೂಮ್ ಎಲ್ಲ ಆ ಥರ ಇರುತ್ತೆ. ಬಟ್ ಇದರಲ್ಲಿ ಫ್ಯಾಮಿಲಿ ರೂಮ್ ಅಂತ ಹೇಳ್ತಾರಲ್ಲ, ಸೊ ಇದರಲ್ಲಿ ಇನ್ನೊಂದು ಬೆಡ್ರೂಮ್ ಕೊಟ್ಟಿದ್ದಾರೆ ಮೇಲ್ಗಡೆ. ಸೊ ಇಲ್ಲಿ ಕೂಡ ಸೇಮ್ ಬೆಡ್ ಇದೆ. ಸೊ ಅದರ ಜೊತೆಗೆ ಒಂದು ಸ್ವಲ್ಪ ರೆಸ್ಟ್ ಮಾಡುತ್ತಿರುವಾಗ ನಮಗೆ ಟಿ ವಿ ನೋಡಬೇಕಂತ ಫೀಲ್ ಆಗುತ್ತೆ. ಟಿ ವಿ ಕೂಡ ಇದೆ, ಎ ಸಿ ಇದೆ, ಫ್ಯಾನ್ ಇದೆ. ಎ ಸಿ ಬೇಕಾದರೆ ಎ ಸಿ, ಫ್ಯಾನ್ ಬೇಕಾದರೆ ಫ್ಯಾನು. ಸೊ ಕೆಳಗಡೆನೇ ಟಾಯ್ಲೆಟು ಬಾತ್ರೂಮ್ ಇಲ್ಲ. ಸೊ ಇಲ್ಲಿ ಮತ್ತೊಂದು ಟಾಯ್ಲೆಟ್ ಬಾತ್ರೂಮ್ ಆಪ್ಷನನ್ನು ಕೊಟ್ಟಿದ್ದಾರೆ. ಓಕೆ, ಎಸ್, ಎಷ್ಟು ಈ ಒಂದು ರೂಮ್ನ ಫೆಸಿಲಿಟೀಸು.
ಸೊ ವೀಕ್ಷಕರೇ, ಈ ಒಂದು ರೂಮ್ ಹೆಸರು ಏನಂದರೆ ಫ್ಯಾಮಿಲಿ ಡಿಲಕ್ಸ್ ರೂಮ್. ಓಕೆ, ಸ್ಟಾರ್ಟಿಂಗ್ ಇಲ್ಲೊಂದು ಸೋಫಾ ಕೊಟ್ಟಿದ್ದಾರೆ, ಸ್ವಲ್ಪ ಕೂತ್ಕೊಳ್ಬೋದು ಒಂದು ಸ್ವಲ್ಪ ಆರಾಮಾಗಿ ವಿತೌಟ್ ಎನಿ ಟೆನ್ಷನ್ನು. ಆಗಲೇ ಹೇಳಿದಾಗೆ ಓಕೆ, ಇಲ್ಲಿ ನೀವು ಈಚೆ ಬರುವಾಗ 2 ಬೆಡ್ ಇದೆ, ಒಂದು ಇದು ಮತ್ತೊಂದು ಅದು. ಓಕೆ, ಸೊ ಈ ಒಂದು ರೂಮಲ್ಲಿ ಒಂದೇ ರೂಮಲ್ಲಿ 2 ಬೆಡ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫ್ರಿಜ್ಜಿದು ಕೂಡ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ವಿತ್ ಎ ಸಿ. ಓಕೆ, ವಿತ್ ಎ ಸಿ ರೂಮು. ಆ್ಯಂಡ್ ನಿಮಗೆ ನೋಡಬೇಕಾದ್ರೆ ಟಿ ವಿ ಕೂಡ ಇದೆ. ಓಕೆ, ಸೊ ಟಿ ವಿ ಕೂಡ ಇದೆ. ಅದ್ರ ಜೊತೆಗೆ ಓಕೆ, ಇಲ್ಲಿ ಏನಂದರೆ ಒಂದು ಸ್ವಲ್ಪ ಮೇಕಪ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಮಿರರ್ ಕೊಟ್ಟಿದ್ದಾರೆ. ಸೈಲೆಂಟಾಗಿ ಮೇಕಪ್ ಮಾಡ್ತಾ ಇರ್ಬೋದು ಎಷ್ಟು ಹೊತ್ತು ಕೂಡ ಟೈಮ್ ಇದ್ದರೆ. ಓಕೆ, ಸೇಮ್ ನಾನು ಆಗಲೇ ಹೇಳಿದಾಗ ಇಲ್ಲಿ ಒಂದು ಡೈನಿಂಗ್ ಟೇಬಲನ್ನು ಕೊಟ್ಟಿದ್ದಾರೆ. ಓಕೆ, ಫ್ಯಾಮಿಲಿ ಮೆಂಬರ್ಸ್ ಬಂದರೆ, ರಿಲೇಟಿವ್ಸ್ ಬಂದರೆ, ಫ್ರೆಂಡ್ಸ್ ಬಂದರೆ ಇಲ್ಲಿ ಒಟ್ಟು ಕೂತ್ಕೊಂಡು ಊಟ ಮಾಡ್ಬೋದು. ಓಕೆ, ಎಸ್. ಆ್ಯಂಡ್ ಇಲ್ಲಿ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್ ಆಗಲೇ ಹೇಳಿದಾಗಲೇ ತುಂಬಾ ಕ್ಲೀನ್ ಇದೆ. ಎಸ್ ವೀಕ್ಷಕರೇ, ಇದಿಷ್ಟು ಫ್ಯಾಮಿಲಿ ಡಿಲಕ್ಸ್ ರೂಮ್ನ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಾಯಿತು. ನೋಡೋಣ ಇನ್ನಷ್ಟು ಆಶ್ಲೇಷ್ ಹೋಟೆಲ್ನ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡಲಿಕ್ಕಿದೆ, ಬನ್ನಿ.
ಎಸ್ ವೀಕ್ಷಕರೇ, ಹೋಟೆಲ್ ರೌಂಡಪ್ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿತೆ. ಬ್ರೇಕ್ ನಂತರ ಮತ್ತೆ ಹೋಟೆಲ್ ರೌಂಡಪ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ.
ಎಸ್ ವೀಕ್ಷಕರೇ, ಹೋಟೆಲ್ ರೌಂಡಪ್ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರುತ್ತೆ. ಬ್ರೇಕ್ ನಂತರ ಮತ್ತೆ ಹೋಟೆಲ್ ರೌಂಡಪ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ನಮ್ಮ ಜೊತೆ ಈಗ ಆಶ್ಲೇಷ್ ಅವರು ಇದ್ದಾರೆ. ಸೊ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾರೆ ಆಶ್ಲೇಷ್ ಹೋಟೆಲ್ ಬಗ್ಗೆ. ಸೊ ನಾವು ಮಾಹಿತಿಗಳನ್ನು ಜಾಸ್ತಿಯಾಗಿ ನಾನು ಹೇಳೋದಕ್ಕಿಂತ ಆಶ್ಲೇಷ್ ಅವರು ಹೇಳಿದ್ರೆ ಒಳ್ಳೆಯದು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಆಶ್ಲೇಷ್ ಅಣ್ಣ ಇಲ್ಲಿ. ಓಕೆ. ಶ್ರುತಿ ಮೇಡಮ್ ಕೂಡ ಇದ್ದಾರಲ್ವಾ? ನಮಸ್ತೆ. ಎಸ್. ಆ್ಯಂಡ್ ಸ್ವಲ್ಪ ಮಾಹಿತಿಗಳನ್ನು ಕೊಡಬೇಕಾಗುತ್ತೆ ವೀಕ್ಷಕರಿಗೆ. ಆ್ಯಕ್ಚುಲಿ ಬೇಸಿಕ್ಲಿ ಸ್ಟಾರ್ಟ್ ಆಗಿದ್ದು ಅರೌಂಡ್ 22 ಇಯರ್ಸ್ ಬ್ಯಾಕ್. ಓಕೆ. ನನ್ನ ತಂದೆಯವರು ಇದು ಓಪನ್ ಮಾಡಿ ಆಸ್ ಅ ಲಾಡ್ಜಿಂಗ್, ಮ್ಯಾರೇಜ್ ಹಾಲ್, ಬ್ಯಾಂಕ್ವೆಟ್ ಹಾಲ್ಸ್, ರೆಸ್ಟೋರೆಂಟ್ ಮೇನ್ಲಿ ವಿತ್ ಬಾರ್ ಅಟ್ಯಾಚ್ಡ್ ಎಲ್ಲ ಶುರು ಮಾಡಿದ್ರು. ಅದೆಲ್ಲ ಆದಮೇಲೆ ಸ್ಲೋಲಿ ಬಿಸ್ನೆಸ್ ಜಾಸ್ತಿ ಆಗ್ತಾ ಹೋಯಿತು. ರೆಸ್ಟೋರೆಂಟ್ ಕವರ್ಸ್ ಎಲ್ಲ ಜಾಸ್ತಿ ಮಾಡ್ತಾ ಹೋದ್ವಿ. ಅರೌಂಡ್ 60 ಪೀಪಲ್ ಕೆಪಾಸಿಟಿ ಇದ್ದ ರೆಸ್ಟೋರೆಂಟ್ 120 ಮಾಡಿದ್ವಿ, 200 ಮಾಡಿದ್ವಿ, ದೊಡ್ಡ ಮಾಡ್ತಾ ಹೋದ್ವಿ. ಅಪಾರ್ಟ್ ಫ್ರಮ್ ದ್ಯಾಟ್ ನಾವು ಇದು ಬ್ಯಾಂಕ್ವೆಟ್ ಕೂಡ ಪವರ್ ಪ್ಲೇಸ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿ ತುಂಬ ವರ್ಷದಿಂದ ಅದೇ ಬ್ಯಾಂಕ್ವೆಟ್ ಪಾರ್ಟಿ, ಸ್ಮಾಲ್ ಮಿನಿ ಪಾರ್ಟೀಸ್ ಎಲ್ಲ ಮಾಡ್ತಿದ್ವಿ. ಅವರಿಗೆ ಕ್ಯಾಟ್ರಿಂಗ್ ಎಲ್ಲ ಶುರುವಾಯಿತು. ಆಮೇಲೆ ಆ್ಯಕ್ಚುಲಿ ನಮ್ಮದು ಇದಿತ್ತು 1500 ಕೆಪಾಸಿಟಿ ಇರುವಂಥದ್ದೊಂದು ಹಾಲ್, ಪವಿತ್ರ ಮ್ಯಾರೇಜ್ ಹಾಲ್. ನನ್ನ ತಂಗಿ ಹೆಸರಲ್ಲಿ ಮ್ಯಾರೇಜ್ ಹಾಲ್ ಮಾಡಿದ್ರು. ಆ ಮ್ಯಾರೇಜ್ ಹಾಲ್ ಆದಮೇಲೆ ಅರೌಂಡ್ ನಮಗೆ ಒಂದು ಆಫ್ಟರ್ ಅರೌಂಡ್ 5 to 6 ಇಯರ್ಸ್ ನಮ್ಗೊಂಚೂರು ಇದು ಬಂತಂದರೆ, ಫಾರ್ ಎಕ್ಸಾಂಪಲ್ 8 ಮಂತ್ಸಲ್ಲಿ ಒಂದು 12 ಮಂತ್ಸಲ್ಲಿ ಅರೌಂಡ್ ಒಂದು 7 ಮಂತ್ಸ್ ಬಿಸ್ನೆಸ್ ಇರ್ಬೋದು. ಅಂದರೆ ಮ್ಯಾರೇಜಲ್ಲಿ ಸೀಸನ್ ಇದ್ದಾಗೆ. ಮತ್ತು ರೆಸ್ಟ್ ಟೈಮ್ ನೀವು ಬಂದೇ ಮಾಡಿ ಇಡಬೇಕಂದ್ರೆ ಅಷ್ಟು ದೊಡ್ಡ ಕೆಪಾಸಿಟಿ ಆಗುವಂಥದ್ದು ಫಂಕ್ಷನ್ ಭಾರಿ ಕಮ್ಮಿ ಇರುತ್ತೆ. ಅದಕ್ಕಿಂತ ಜಾಸ್ತಿ ನೀವು ಮಿನಿ ಪಾರ್ಟೀಸ್ ಹಾಲ್ನೂ ಇಂಥದ್ದು ಮಾಡಿದರೆ ಲಯನ್ಸ್ ಪಾರ್ಟಿ, ಕಿಟಿ ಪಾರ್ಟೀಸ್ ಇಂಥದ್ದೆಲ್ಲ ಆಗ್ತಾ ಇರ್ತದೆ. ಹಾಗಾಗಿ ಅದು ನಾವು ಇದು ತೆಗೆದು ನಮ್ಮ ಮಣಿಪಾಲ್ ಇವರು ಅಶೋಕ್ ಪಯ್ಯರ್ ಅವರಿಗೆಲ್ಲ ಚೀಫ್ ಗೆಸ್ಟ್ ಆಗಿ ಹೇಳಿ ಡ್ಯೂಪ್ಲೆಕ್ಸ್ ರೂಮ್ ಅಂತದೊಂದು ಓಪನ್ ಮಾಡಿದ್ವಿ. 19 ರೂಮ್ ಬೇರೆ ಕ್ಯಾಟಗರಿಲಿ ಓಪನ್ ಮಾಡಿ ಮಣಿಪಾಲಿಗೆ ಒಂದು ನ್ಯೂ ಇಂಟ್ರೊಡಕ್ಷನ್ ಮಾಡಿದ್ವಿ. ರೂಮ್ಸ್ ಅಲ್ಲಿ ನಮ್ಮದು 13 ಕ್ಯಾಟಗರೀಸ್ ಇದೆ. 13 ಕ್ಯಾಟಗರೀಸ್ ಅಲ್ಲಿ ನಿಮಗೆ ಮೇನ್ಲಿ ಸ್ವೀಟ್ ರೂಮ್, ಡ್ಯೂಪ್ಲೆಕ್ಸ್ ರೂಮ್, ಡಿಲಕ್ಸ್ ರೂಮ್, ನಾನ್ ಎಸಿ ಡಬಲ್, ಟ್ವಿನ್ ರೂಮ್ ಅಂತದೆಲ್ಲ ಸುಮಾರು ಕ್ಯಾಟಗರಿ ಇದೆ. ಮೇನ್ಲಿ ಡಿಫ್ರೆನ್ಸ್ ಏನಂದ್ರೆ ಏರಿಯಾ ವೈಸ್ ಫರ್ನಿಚರ್ ಮತ್ತೆ ಒಳಗೆ ಇರುವಂತದ್ದು ನಿಮ್ಮ ಎಮ್ಯುನಿಟೀಸ್ ಅಂಡ್ ಫೆಸಿಲಿಟೀಸ್. ತುಂಬಾ ಹೋಟೆಲ್ಸ್ ನಾವು ಹೋಗಿ ಆಯ್ತು ಈ ಒಂದು ಕಾರ್ಯಕ್ರಮದಲ್ಲಿ. ಬಟ್ ನಿಮ್ಮ ಒಂದು ರೂಮ್ಸ್ ನೋಡ್ತಿರುವಾಗ ತುಂಬಾ ಖುಷಿ ಕೊಡುತ್ತೆ. ದೊಡ್ಡ ರೂಮ್ ಹೌದು ಅಂತ ಹೇಳುವಾಗನೇ ನಾನು ಫ್ಯಾಮಿಲಿ ರೂಮ್ ನೋಡಿದ್ದೇನೆ, ಕೆಳಗಡೆ ಮತ್ತೆ ಹೌದು ಡ್ಯೂಪ್ಲೆಕ್ಸ್ ರೂಮ್ ಡಿಫ್ರೆಂಟ್ ಆಗಿದೆ. ಅದರಲ್ಲಿ ಕಿಚನ್ ನಿಮಗೆ ಜಸ್ಟ್ ನಿಮ್ಮ ಮನೆ ಅಂತ ಇರುವಂತದ್ದು ಒಂದು ಫೀಲ್ ಬರುತ್ತೆ. ಹೌದು. ಹಾಗಾಗಿ ರೂಮಲ್ಲಿ ಒಂದು ಕಿಚನ್, 2 ರೂಮ್, ಒಂದು ಬಾಲ್ಕನಿ ಅಂತದೆಲ್ಲ ಕೊಟ್ರೆ ಒಂದು 4 ಜನ ಫ್ಯಾಮಿಲಿ ಒಳ್ಳೇದಾಗಿ ಒಂದು ಕೂತ್ಕೊಳ್ಬಹುದು. ಹೌದು, ಮನೆ ಅಂತದ್ದು ಸೋಫಾ ಕೊಟ್ಟು ಬೇರೆ ಎಲ್ಲ ಇದೆಲ್ಲ ಕೊಟ್ಟಿದ್ದೇವೆ. ಸೊ ನಾವೀಗ ರೆಸ್ಟೋರೆಂಟ್ ಅಲ್ಲೇ ಕೂತ್ಕೊಂಡಿದ್ದೇವೆ. ನೈಸ್ ಫೀಲಿಂಗ್ ಅಲ್ವಾ? ಅಂದ್ರೆ ಮೇ ಬಿ
ಮಕ್ಕಳಿಗೆ ಕೆಲವೊಂದು ಸತಿ ಕಾಲೇಜ್ ಸ್ಟೂಡೆಂಟ್ಸ್ ಅವರಿಗೆ ಪಾರ್ಟೀಸ್ ಮಾಡ್ಬೋದು ಹೌದು, ಅಲ್ಲ, ಹೇಗೆ ಹೌದು, ಮಾಡ್ಬೋದು. ಫೆಸಿಲಿಟೀಸ್ ಹೇಗಿದೆ? ಆ್ಯಕ್ಚುಲಿ ನಾವು ರೆಸ್ಟೋರೆಂಟ್ ಓಪನ್ ಮಾಡುವಾಗ ಅಪ್ಪಂದು ಮತ್ತೆ ನಂದು ಸ್ವಲ್ಪ ಇದು ಕ್ಲಾಶ್ ಆಗ್ತಿತ್ತು. ಓಕೆ, ಅಂದ್ರೆ ಪ್ಲಾನ್ ಓಲ್ಡ್ ಪ್ಲಾನ್ಸ್ ಅಂದ್ರೆ ಎದುರಲ್ಲಿ ನಾನ್ ಎ ಸಿ ಇಟ್ಟು ಮತ್ತೆ ಪುನಃ ಹಿಂದೆ ಎ ಸಿ ಇಟ್ಟು ಸ್ಮೋಕಿಂಗ್ ಇದಂತೆಲ್ಲ ಮಾಡಿದ್ರೆ ವಿಷಯ ಏನಾಗತ್ತಂದ್ರೆ ಸ್ಮೋಕಿಂಗ್ ಮಾಡುವವರದು ಎ ಸಿಯಿಂದ ಇನ್ನೊಂದು ಡೋರ್ ಓಪನ್ ಮಾಡುವಾಗ ಎ ಸಿಗೆ ಸ್ಮೋಕ್ ಬಂದಾಗೆ ಕೆಲವು ಫ್ಯಾಮಿಲೀಸಿಗೆಲ್ಲ ಪ್ರಾಬ್ಲಮ್ ಬರ್ತಿತ್ತು. ಅದು ಬಂದಾಗಿಂದ ಎ ಸಿ ನಾನ್ ಎ ಸಿ ಎಲ್ಲ ಸಪ್ರೇಟ್ ಮಾಡಿ ಆಗಿದ್ರೆ ಕೂಡ ಸ್ಮೆಲ್ ಬರ್ತಿತ್ತು. ಹಾಗಾದ್ರೆ ನಾವು ಅದು ಕ್ಯಾನ್ಸಲ್ ಮಾಡಿ ಬಿಡೋಣ, ನಾನ್ ಎ ಸಿ ನಮ್ಮ ಗಾರ್ಡನ್ ಅಂತ ರೆಸ್ಟೋರೆಂಟ್ ಇದೆ ಹಿಂದೆ, ಅಲ್ಲಿಗೆ ಶಿಫ್ಟ್ ಮಾಡಿ ಎಲ್ಲ ನಾನ್ ಎ ಸಿ ಕ್ರೌಡ್ ಅಲ್ಲಿಗೆ ಹೋಗ್ಲಿ, ಇದು ಎಕ್ಸ್ಕ್ಲೂಸಿವ್ ಎ ಸಿ ಎ ಮಾಡೋಣ ಅಂತ ಫೈನಲಿ ಪ್ಲಾನ್ ಮಾಡಿ ಇದು ಕನ್ಕ್ಲೂಷನಿಗೆ ಬಂದು ದೊಡ್ಡ ಮಂತ್ ಮಾಡಿದ್ದೆ. ಆಲ್ಮೋಸ್ಟ್ 168 ಕವರ್ಸ್ ಇದೆ ಕೆಪಾಸಿಟಿ ನಮ್ಮದು. ಮತ್ತೆ ಬಾರ್ ಕೌಂಟರ್ ಇದೆ, ಹತ್ತಿರ ಪಕ್ಕದಲ್ಲಿ ಲಿವೈನ್ ಪಬ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಇದರಲ್ಲಿ ನಾವು ಪ್ರೈವೇಟ್ ಪಾರ್ಟೀಸ್ ಎಲ್ಲ ಇದು ಆರ್ಗನೈಸ್ ಮಾಡೋದು ಮಾಡ್ತಿದ್ದೇವೆ. ಓಕೆ, ಸೊ ಈ ಒಂದು ರೆಸ್ಟೋರೆಂಟ್ ಮೇ ಬಿ ಕೆಲವೊಂದ್ಸತಿ ಬಾರ್ ಸೆಕ್ಷನ್ ಅಂತ ಹೇಳುವಾಗ ಫ್ಯಾಮಿಲಿಯವರು ಬರಬೇಕಾದ್ರೆ ಆ್ಯಕ್ಚುಲಿ ಅದೇ ನಾವು ಒಂದು ಥಾಟ್ ಅನ್ನು ಪ್ರಾಸೆಸ್ ಮಾಡಿದ್ದೇವೆ. ಅಂದರೆ ಮುಂಚೆಯಿಂದ ಏನಾಗ್ತಿದೆ ಅಂದರೆ ನಮ್ಮ ಎಂಟ್ರೆನ್ಸ್ ಎಲ್ಲ ಭಾರಿ ಸೂಪರ್ ಇತ್ತು, ಒಳಗೆ ಹೇಗಿತ್ತಂತ ಎಲ್ರಿಗೂ ಗೊತ್ತುಂಟು. ಆದರೆ ನಾನ್ ಎ ಸಿ ಇದ್ದದ್ರಿಂದ ಹೊರಗಿನವರಿಗೆ ಫ್ಯಾಮಿಲಿ ಬರುವಾಗ ನಾನ್ ಎ ಸಿ ಕ್ರೌಡ್ ನೋಡಿ ಒಂಚೂರು ಇನ್ಸೆಕ್ಯೂರಿಟಿ ಫೀಲ್ ಆಗಿ ಒಳಗೆ ಹೇಗಿದೆ ಅಂತ ಇಮ್ಯಾಜಿನ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಹಾಗಾಗಿ ಇವರು ಕೆಲವು ಜನ ಬ್ಯಾಕ್ಔಟ್ ಮಾಡ್ತಿದ್ರು. ನಮ್ಮ ರೂಮಿದ ಗೆಸ್ಟ್ ಆಗಲಿ, ಕೆಲವು ಹೊಸಬ್ರು ಟೂರಿಸ್ಟ್ ಫ್ಯಾಮಿಲಿ ಆಗ್ಬೋದು ಬ್ಯಾಕ್ಔಟ್ ಮಾಡ್ತಿದ್ರು. ಅದೆಲ್ಲ ನೋಡಿ ನಾವು ಇದೆಲ್ಲ ಚೇಂಜ್ ಮಾಡಿಸಿ ಎಂಟ್ರೆನ್ಸೇ ಚೇಂಜ್ ಮಾಡಿ 2 ಎಂಟ್ರೆನ್ಸ್ ಕೊಟ್ಟಿದ್ವಿ. ಇಲ್ಲಿ ಒಂದು ಎಂಟ್ರೆನ್ಸ್ ಇದೆ ಹಿಂದೆಯಿಂದ ಕಸ್ಟಮರಿಗೋಸ್ಕರ, ಮುಂದೆ ಇನ್ನೊಂದು ಎಂಟ್ರೆನ್ಸ್ ಕೊಟ್ಟಿದ್ದೀವಿ ನಾರ್ಮಲ್ ನಮ್ಮ ಎಂಟ್ರೆನ್ಸ್. ಹಾಗಾಗಿ ಎಕ್ಸ್ಕ್ಲೂಸಿವ್ ಫ್ಯಾಮಿಲಿಯೇ ಬರಬೇಕು, ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಇಂಥದ್ದೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಸ್ಲೋಲಿ ಎಲ್ರಿಗೂ ಬೆನಿಫಿಟ್ ಆಗಬೇಕಂತ ಮೆಂಬರ್ಶಿಪ್ ಕಾರ್ಡು ಓಪನ್ ಮಾಡಿದ್ದೀವಿ. ALC ಅಂತ ಒಂದು ಮೆಂಬರ್ಶಿಪ್ ಓಪನ್ ಮಾಡಿದ್ದೀವಿ ರೆಗ್ಯುಲರ್ ಕಸ್ಟಮರಿಗೆ. ಡೈಲಿ ಬಂದಿದ್ದವರಿಗೆಲ್ಲ ಡೈಲಿ ಡಿಸ್ಕೌಂಟ್ ಸಿಗೋದು ಅಂತಾಗಿ, ಲಿಕ್ಕರಲ್ಲಿ ಆಗಲೂ ನಿಮ್ಮದು ಫುಡ್ಡಲ್ಲಿ ಆಗಲೂ ಡಿಸ್ಕೌಂಟ್ ಸಿಗೋದಾಗೆ ಅದೊಂದು ಫೆಸಿಲಿಟಿ ಕ್ರಿಯೇಟ್ ಮಾಡಿದ್ದೇವೆ. ಮುಂದೆ ನನ್ನೊಂದು ಥಾಟ್ ಇದೆ ಅಂದರೆ RFID ಕಾರ್ಡ್ ಹಾಕಿ ಅದರಲ್ಲಿ ಚಿಪ್ ಹಾಕಿ ಅದು ಸ್ಕ್ಯಾನ್ ಮಾಡಿದ ತಕ್ಷಣ ಇವರ ಹೆಸರು ಇದು ಅದು ಎಲ್ಲ ಡೀಟೇಲ್ಸ್ ಎಷ್ಟು ಸರ್ತಿ ಸ್ವೈಪ್ ಮಾಡಿದ್ದಾರೆ ಈ ಕಾರ್ಡ್ ಅಂತ ಬರುವಂಥದ್ದು ಆ್ಯಪ್ ರೆಡಿ ಮಾಡ್ತಿದ್ದೆ. ಹೌದು, ಪ್ರಾಬಬ್ಲಿ ಬೈ ನೆಕ್ಸ್ಟ್ 6 months ಎಲ್ಲ ಇನ್ಸ್ಟಾಲೇಷನ್ ಆಗುತ್ತೆ. ಹೌದು, ಓಕೆ, ಗ್ರೇಟ್. ಅಂಡ್ ನೀವು ರೆಸ್ಟೋರೆಂಟ್ ಬಗ್ಗೆ ಹೇಳಿದ್ರಿ, ಈ ಒಂದು ರೆಸ್ಟೋರೆಂಟ್ ಆಯಿತು. ನೆಕ್ಸ್ಟ್ ಯಾವುದು ಇನ್ನೊಂದು ರೆಸ್ಟೋರೆಂಟ್ ಹೇಳಿದ್ರಲ್ಲ? ಗಾರ್ಡನ್ ರೆಸ್ಟೋರೆಂಟ್ ಸ್ಲೋಲಿ ನಾವು ಬಿಸ್ನೆಸ್ ಕ್ಯಾಪ್ಚರ್ ಮಾಡಿದ್ದೆ. ಹೇಗಂದರೆ ಬೇಸಿಕ್ಲಿ ನಮ್ಮ ರೆಗ್ಯುಲರ್ ಕಸ್ಟಮರ್ ಇಲ್ಲಿ ಬರ್ತಿದ್ರು ನಾನ್ ಎ ಸಿಗೆ, ಎಲ್ಲ ಕ್ರೌಡಿಗೆ ಅಲ್ಲಿ ನಾವು ಹೇಳಿ ಅವರಿಗೆ ಅಲ್ಲಿ ಶಿಫ್ಟ್ ಮಾಡಿದ್ವಿ. ಎಲ್ಲ ನಮ್ಮ ಕಸ್ಟಮರ್ಸ್ ಆಚೆ ಶಿಫ್ಟ್ ಆದಮೇಲೆ ಎಲ್ರಿಗೆ ಗೋಚಾರಕ್ಕೆ ಬಂತು ಇಂಥದ್ದೊಂದು ರೆಸ್ಟೋರೆಂಟ್ ಇದೆ ಹೀಗೆ ಅಂತ. ಮತ್ತು ಎಲ್ಲ ಕ್ರೌಡ್ ಬರ್ಲಿಕ್ಕೆ ಶುರು ಆಯಿತು. ಒಳಗಿದ್ದದ್ದು ಕ್ಯಾಬಿನ್ ಸಿಸ್ಟಮ್, ಹೊರಗೆ TV ಇಟ್ಕೊಂಡಿರೋದಂತೂ ಓಪನ್ ಏರಿಯಾ, ಹಾಗೆಲ್ಲ ಆರಾಮ್ಸೆ ಕೂತ್ಕೊಳ್ತಿದ್ವಿ. ಅಲ್ಲೆಲ್ಲ ಫುಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನಾವು ಹೊರಗೆ ಒಂದು ಸಣ್ಣದೊಂದು ಗಾರ್ಡನ್ ಇದ್ದಾಗಿದೆ, ಅಲ್ಲಿ ಫ್ಲೆಕ್ಸ್ ಹಾಕಿ ಒಂದು ಕ್ರಿಕೆಟ್ ಮ್ಯಾಚ್ ಅದೆಲ್ಲ ಸಿಸ್ಟಮ್ ಎಲ್ಲ ಕ್ರಿಯೇಟ್ ಮಾಡಿದ್ವಿ. ಕ್ರಿಯೇಟ್ ಮಾಡಿ ಆದಮೇಲೆ ಹೊರಗೆ ಒಂದು ಅರೌಂಡ್ 12 to 15 ಟೇಬಲ್ಸ್ ಹಾಕಿ ಅಲ್ಲೂ ರೆಗ್ಯುಲರ್ ಕಸ್ಟಮರ್ ಸ್ಲೋಲಿ ಸೆಟ್ ಆಗ್ತಾ ಹೋಯ್ತು. ಈಗಾಗಲೇ ಸ್ಯಾಟರ್ಡೇಸ್ ಎಲ್ಲ ಅಲ್ಲಿ ಕಾಲಿಡೋಕೆ ಜಾಗ ಇರೋದಿಲ್ಲ, ಅಂದರೆ ಬುಕ್ ಮಾಡಿ ಜನ ಬರುವಂಥದ್ದು ಬರ್ತಾ ಇದ್ದಾರೆ. ಹಾಗಾಗಿ ನಮಗೆ ಭಾರಿ ಖುಷಿ, ಹೌದು ಖುಷಿ ಆಗುತ್ತೆ. ಹೌದು, ಒಂದು ಪ್ರಶ್ನೆ ನಿಮಗೆ, ತುಂಬ ಹೋಟೆಲ್ಸ್ ಇದೆ, ತುಂಬ ಕಾಂಪಿಟೇಷನ್ ಇದೆ. ಸೊ ಆಶ್ಲೇಷ್ ಹೋಟೆಲ್ ಅಂದರೆ ನಿಮ್ಮ ಪ್ರಕಾರ ಯಾವ ಫೆಸಿಲಿಟೀಸಲ್ಲಿ ಸೂಪರ್ ಆಗಿದೆ? ನನ್ನ ಥಾಟ್ಸ್ ಏನಂದರೆ ಫುಡ್, ಬೇಸಿಕ್ಲಿ ಫುಡ್ ಟೇಸ್ಟ್. ಟೇಸ್ಟ್ ಆದಮೇಲೆ ಫುಡ್ ಇಸ್ ಸ್ಪೀಡ್. ಈಗ ಯಾವಾಗಾದರೂ ಯಾರಾದರೂ ಬಂದರೆ ಅವ್ರಿಗೆ ಕೂತ್ಕೊಂಡ್ಮೇಲೆ ಒಂದು 5 ನಿಮಿಷ ಒಳಗೆ ಅವ್ನಿಗೆ ಫುಡ್ ಬರುವಂಥದ್ದೇ ಅಂತ ಎನಿಸ್ತಾನೆ, ನಾವು ಎಕ್ಸ್ಪೆಕ್ಟ್ ಮಾಡ್ತಾನೆ. ಒಳಗೆ ಏನೇ ಆಗಲಿ ಅಗೇನ್ಸ್ಟ್ ದ ಆರ್ಡರ್ ಪ್ರಿಪೇರ್ ಮಾಡೋದಾದರೂ ವಿದಿನ್ 5 minutes ಬರಲೇಬೇಕು. ಹಸುವಿಂದ ಬರುವಾಗ ಒಂದು ತಿಂದರೆ ಅವನಿಗೆ ಒಳ್ಳೇದಾದರೆ ಟೈಮಲ್ಲಿ ಬಂದರೆ ಇನ್ನೊಂದು ಆರ್ಡ್ರ್ ಮಾಡ್ತಾರೆ. ಲೇಟ್ ಆದರೆ ಅದೇ 15-20 minutes ಆದರೆ ಇದೇ ಒಂದೇ ಸಾಕಂತ ಅಲ್ಲಿ ನಮಗೂ ಎಫೆಕ್ಟ್, ಅವರಿಗೆ ಎಫೆಕ್ಟ್ ಅಂಥದ್ದೆಲ್ಲ ಮಾಡಿ ಇದು ಕ್ರಿಯೇಟ್ ಮಾಡ್ತಿದ್ದೇವೆ, ಒಂದು ಗುಡ್ ವಿಲ್ ಕ್ರಿಯೇಟ್ ಮಾಡಿ ಇದು ಮಾಡ್ತಿದ್ದೇವೆ. ಸೊ ಈಗ ನಿಮ್ಮ ಒಂದು ಹೋಟ್ಲಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ?
ಅರೌಂಡ್ ರೆಸ್ಟೋರೆಂಟಲ್ಲೇ ಒಂದು ಕಿಚನ್ ಎಲ್ಲ ಸೇರಿಸಿ 35 to 40 ಮೆಂಬರ್ಸ್ ಇದ್ದಾರೆ. ಕಿಚನ್ ಮೇನ್ ಅಲ್ವಾ? ಕಿಚನ್ ಮೇನ್. ಸೊ ಕಿಚನ್ ಅಲ್ಲಿ ಇದ್ದವರು ಮೇನ್ ಆಗಿ ಇಂಪಾರ್ಟೆನ್ಸ್. ಹೌದಪ್ಪ. ಈಗ ನೋಡಿದಷ್ಟೇ ಅಲ್ಲಿ ಪಾಪ ತುಂಬಾ ಬಿಸಿ ಇರ್ತಾರೆ. ಹೌದೌದು, ಮಾತಾಡ್ಲಿಕ್ಕಿಲ್ಲ. ಹೌದು. ಓಕೆ, ಅವರನ್ನು ನಾವು ಸೂಪರ್ ಆಗಿ ನೋಡಿದ್ರೆ ನಮ್ಮ ಫುಡ್ ಕೂಡ ಅದೇ ಕರೆಕ್ಟ್ 100%. ಈಗಾಗಲೇ ಇದು ರಿನೋವೇಷನ್ ಆಗ್ತಿರುವಾಗ ನನ್ನ ಎಲ್ಲ ಓಲ್ಡ್ ಕುಕ್ಕರನ್ನು ಕುಕ್ ಮಾಡ್ತಿರೋರೊಂದು ಎಲ್ಲ ಓಲ್ಡ್ ಟೇಸ್ಟ್ ಬೇಕಂತ ಎಲ್ರಿಗೂ ಪುನಃ ಕರೆಸಿ ಅವರಿಗೆ ಮಾಡುವಂಥದ್ದು ಒಂದು ಫುಡ್ ನಡ್ಕೊಳ್ತಿದ್ದೇನೆ. ಹೌದು. ಸೊ ಇಲ್ಲಿ ನಮ್ಮ ಆಶ್ಲೇಷ್ ಹೋಟೆಲ್ನ ಒಂದು ಸ್ಪೆಷಲ್ ಡಿಶ್ ಯಾವುದು? ನಮ್ದು ಮುಂಚೆಯಿಂದ ಫೇಮಸ್ ಅಂದ್ರೆ ನಮಗೂ ಗೊತ್ತಿರ್ಲಿಲ್ಲ. ನನ್ನ ಫ್ರೆಂಡ್ಸ್, ನನ್ನ ಕಸ್ಟಮರ್ಸ್ ಎಲ್ಲ ಹೇಳುವಂತ ನಿಮ್ಮಲ್ಲಿ ಒಂದು ಸಿಗೋದಂದ್ರೆ ಬೆಸ್ಟ್ ಬ್ಲ್ಯಾಕ್ ಶಾಂಘೈ. ಬ್ಲ್ಯಾಕ್ ಶಾಂಘೈ ಅವರೆಲ್ಲ ಹೇಳಿ ಆದ್ಮೇಲೆ ನಾನು ಟೇಸ್ಟ್ ಮಾಡಿದ್ದೆ. ಆಕ್ಚುಲಿ ವೆರಿ ಇದು ಅಂದ್ರೆ ನಾವು ಕಲರ್ ಎಲ್ಲ ಯೂಸ್ ಮಾಡೋದಿಲ್ಲ. ಮತ್ತೆ ನಿಮ್ದು ಇದೆಲ್ಲ ಇದೆಯಲ್ಲ, ಬೇಸಿಕ್ಲಿ ಇಟ್ ಇಸ್ ಮೇಡ್ ಆಫ್ ಪಾಲಕ್. ಪಾಲಕ್ಕಿಂದ ಎಲ್ಲ ಇದು ಮಾಡೋದು ಹೆಲ್ದಿ ಫುಡ್. ಮತ್ತೆ ಅದು ಚಿಕನ್ ಪೀಸ್ ಹೇಗಿರುತ್ತೆ ಅಂದರೆ ನೀವು ಬಾಯಲ್ಲಿ ಹಾಕಿದ ತಕ್ಷಣ ಅದು ಆಟೋಮ್ಯಾಟಿಕ್ಲಿ ಮೆಲ್ಟ್ ಆದಾಗೆ ಆಗ್ತದೆ. ನಿಮಗೆ ಫ್ರೈ ಮಾಡಿದ್ರು ಮೆಲ್ಟ್ ಆದಾಗ ಆಗ್ತದೆ. ಹಾಗಾಗಿ ಅದು ಹೌದು ಮೇನ್ ಇಂಪಾರ್ಟೆಂಟ್ ಡಿಶ್ ಅಂತ ಹೇಳ್ಬೋದು. ಆಮೇಲೆ GSB ಫುಡ್ ಎಲ್ಲ ನಾವು ಜಾಸ್ತಿ ಇದು ಮಾಡ್ತಿದ್ದೇವೆ. ಸಿಗತ್ತೆ. ಹೌದು. GSBಯಲ್ಲಿ ನಾವು ಬೇರೆ ಬೇರೆ ನಂತ ಟೈಪ್ ಇದು ಮಸಾಲಾ ಫ್ರೈ, ತವಾ ಫ್ರೈ, ಮತ್ತೆ ನಮ್ಮ ಮನೆಯಲ್ಲಿ ಮಾಡುವಂಥದ್ದು ಕೆಲವು ಡಿಶ್ ಹೊರಗಡೆ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ ತೊಯೆ, ದಳಿ ತೊಯೆ, ಮತ್ತೆ ಪುಂಡಿ, ಸೇಮಿಗೆ ಅಂತ ಎಲ್ಲ ನಾವು ಮಾಡ್ತಿದ್ದೇವೆ. ಸ್ಯಾಟರ್ಡೇಸ್ ನಾಟಿ ಕೋಳಿ ಸುಕ್ಕ, ಸ್ಯಾಟರ್ಡೇ ಸಂಡೇ. ಮತ್ತೆ ಎಲ್ಲ ಕ್ಯಾಟಗರಿ ಅವರಿಗೆ ಏನೇನು ಬೇಕಂತ ಅಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ದ ಮೇನ್ ಥಿಂಗ್. ಅಂಥದ್ದೆಲ್ಲ ನಿಮಗೆ ನೋಡಿ ಮಾರ್ಕೆಟ್ ಸ್ಟಡಿ ಮಾಡಿ ಒಂದೊಂದು ಡಿಶ್ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ. ಈಗ ನೀವು ಈ ಹೋಟೆಲ್ ಸ್ಟಾರ್ಟ್ ಆಗಿ ಮತ್ತೊಮ್ಮೆ ನಾನು ಕೇಳ್ತಿದ್ದೇನೆ ಪ್ರಶ್ನೆ, ಎಷ್ಟು ವರ್ಷ ಆಯಿತು? ಅರೌಂಡ್ 22 years. ಸೊ 22 years ಅಲ್ಲಿ ಬಿಫೋರ್ 3 years ನೀವು ಕಂಪ್ಲೀಟ್ ರಿನೋವೇಟ್ ಮಾಡಿದ್ರಾ? ಹೌದು. ಓಕೆ ಸರ್, ಅದೇ ಈಗ ಈ ಒಂದು ಹೋಟೆಲ್ ಸ್ಟಾರ್ಟ್ ಆಗಿ 22 years. ಸೊ ವಿದಿನ್ 1.5 years ನೀವು ಕಂಪ್ಲೀಟ್ ರಿನೋವೇಟ್ ಮಾಡಿದ್ರಾ? ಹೌದು. ಸೊ ಟೋಟಲ್ ಆಗಿ ಎಷ್ಟು ರೂಮ್ಸ್ ಇದೆ ಅಂತ ಹೇಳಿದ್ರೆ? ರೂಮ್ಸ್ ಅಲ್ಲಿ ನಾವು 51 ರೂಮ್ಸ್ ಇದೆ. ಇನ್ನೂ ಅಪ್ರೂವಲ್ ತಗೊಂಡು ಇನ್ನೂ ಜಾಸ್ತಿ ಮಾಡ್ತಿದ್ದೀವಿ. ನಮ್ಮ ಟೆರೆಸ್ ಅಲ್ಲಿ ಇನ್ನೂ ಸುಮಾರು ಜಾಗ ಉಳಿದಿದೆ. ಅದರಲ್ಲಿ ಇನ್ನೂ ಮಾಡಿ ಬಿಡುವ ಅಂದ್ರೆ ಆಲ್ಮೋಸ್ಟ್ ಸೀಸನ್ ಟೈಮಲ್ಲಿ ಇಡೀ ಮಣಿಪಾಲ್ ಪ್ಯಾಕ್ ಆಗ್ತಿರುವಾಗ, ಫಾರ್ ಎಕ್ಸಾಂಪಲ್ ಕಾನ್ವೊಕೇಶನ್ ಅಲ್ಲಿ ಆ ಟೈಮಲ್ಲೆಲ್ಲ ನಮಗೆ ಎಕ್ಸೆಸ್ ರೂಮ್ ಬೇಕಾಗ್ತದೆ. ಕೆಲವು ಸರ್ತಿ ಎಷ್ಟು ಸರ್ತಿ ಕೈಕಾರು ಹೊಡೆದು ಓವರ್ ಬುಕಿಂಗ್ ಆಗಿದ್ದು ಇದೆ ನಮ್ಮಲ್ಲಿ. ಓವರ್ ಬುಕಿಂಗ್ ಆಗಿ ಬೇರೆ ಹೋಟೆಲ್ಸಿಗೆಲ್ಲ ಕಳಿಸಿಕೊಟ್ಟಿದ್ದೇವೆ. ಅದೆಲ್ಲ ಪ್ರಾಬ್ಲಮ್ ಫೇಸ್ ಮಾಡೋದೇ ಬೇಡ ಅಂತ ಬ್ಯಾಕಪ್ಪಿಗೆ ಏನಾದರೂ ಮಾಡುವ. ನಮ್ಮ ಸಿಗ್ನೇಚರ್ ಡಿಶ್ ಅನ್ನು ಎಲ್ಲ ಟೇಸ್ಟ್ ಮಾಡಿ. ದಿಸ್ ಕಾಲ್ಡ್ ಎಸ್ ಬ್ಲ್ಯಾಕ್ ಶಾಂಘೈ. ಹೌದು. ಇದನ್ನ ನಾನೀಗ ಟೇಸ್ಟ್ ಮಾಡಿ ಹೇಳಬೇಕಲ್ಲ? ಬ್ಲ್ಯಾಕ್ ಶಾಂಘೈ. ಹೌದು. ವಿತ್ ಯುವರ್ ಪರ್ಮಿಷನ್. ಓಕೆ. ಸೊ ನೀವು ಕೂಡ ಟೇಸ್ಟ್ ಮಾಡಿಲ್ಲ ಸರ್? ಮಾಡ್ತೇವೆ. ಟೇಸ್ಟ್ ಮಾಡಿ. ಓಕೆ, ಇದು ನಿಮಗೆ ಗೊತ್ತಿರಲಿಲ್ಲ ಫಸ್ಟಿಗೆ? ಅಂದ್ರೆ ನೀವು ನಿಮ್ಮ ಫ್ರೆಂಡ್ಸ್? ನನಗೆ ಆಕ್ಚುಲಿ ಗೊತ್ತಿರಲಿಲ್ಲ. ಓಕೆ ಡನ್. ನೀವು ಹೇಳಿದಾಗನೇ ಪಾಲಕ್ ಫೀಲ್ ಆಗುತ್ತೆ ಅಲ್ವಾ? ಪಾಲಕ್ ಫೀಲ್ ಆಗುತ್ತೆ, ಗಾರ್ಲಿಕ್ ಫೀಲ್ ಆಗುತ್ತೆ, ಫ್ರೈ ಮಾಡಿದ ಫೀಲ್ ಆಗುತ್ತೆ. ಚಿಕನ್ ಇಸ್ ವೆರಿ ಸಾಫ್ಟ್ ಲೈಕ್ ಎಗ್. ಯು ವಿಲ್ ಫೀಲ್ ದ ಎಗ್ ಫೀಲಿಂಗ್. ಬಟ್ ನೀವು ಹೇಳಿದಾಗನೇ ಇದನ್ನ ಟೇಸ್ಟ್ ಮಾಡಲು ತುಂಬಾ ಜನ ಬರ್ತಾರೆ. ತುಂಬಾ ಜನ ಬರ್ತಾರೆ ಅಲ್ವಾ? ಹೌದು. ಓಕೆ. ಪಾರ್ಸಲ್ ತುಂಬಾ ಹೋಗ್ಬೋದು? ಪಾರ್ಸಲ್ ತುಂಬಾ ಹೋಗ್ತದೆ. ಇದು ಅರೌಂಡ್ 100 to 150 ಡಿಶಸ್ ಎವ್ರಿ ಡೇ ಸೇಲ್. ಎವ್ರಿ ಡೇ ಸಿಂಗಲ್ ಡಿಶ್. ಓಕೆ. ಸೊ ಇದಕ್ಕೆ ಹೇಗೆ ಹೆಸರು ಹೇಗೆ? ಬ್ಲ್ಯಾಕ್ ಶಾಂಘೈ. ಓಕೆ. ಸೊ ವೀಕ್ಷಕರೇ, ಸೂಪರ್ ಆಗಿದೆ ಇದು ಡಿಶ್. ಅಂದ್ರೆ ಸರ್ ಹೇಳಿದಾಗನೇ ಅವ್ರಿಗೆ ಗೊತ್ತಿರ್ಲಿಲ್ಲ ಫಸ್ಟಿಗೆ. ಮತ್ತೆ ಇದನ್ನ ಮತ್ತೆ ಇದು ಕಸ್ಟಮರ್ಗೋಸ್ಕರನೇ ಇದು ಫಸ್ಟ್ ಕುಕ್ ಮಾಡ್ತಿರೋರು ಯಾರು? ನಮ್ಮವರೇ ಇದ್ರು. ಸುಮಾರು 20 ಸ್ಟಾರ್ಟಿಂಗ್ ಅಂದ್ರೆ ಇದ್ರು. ಅವಾಗಲೇ ಇದು ಹಿಟ್ಟಾಗಿತ್ತು. ಅದೇ ಒಂದು 4-5 years ಅಲ್ಲಿ ನಂಗೆ ಗೊತ್ತಾಯ್ತು. ಅದಾದ್ಮೇಲೆ ನಾನು ಕೋರ್ಸ್ ಎಲ್ಲ ಮಾಡಿದೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದೆ ವರ್ಷದಲ್ಲಿ. ಮಾಡಿ ಆದ್ಮೇಲೆ ಬಿಸ್ನೆಸ್ಸಿಗೆ ಎಂಟರ್ ಆದೆ. ಅವಾಗ ನಂಗೆ
ಎಲ್ಲ ಗೊತ್ತಾಯ್ತು ಏನೆಲ್ಲ ಹೇಗೆ ಮಾಡ್ತಾರೆ. ಏನಿಲ್ಲ, ಇದು ಮೇ ಬಿ ಇದು 100% ಹೆಲ್ದಿ ಫುಡ್ಡೇ. ಹೌದು. ಪಾಲಕ್ ಅಂತ ಹೇಳ್ತೀರಾ, ಇದರಲ್ಲಿ ಕೆಲವೊಂದು ಡಿಶ್ ನಾವು ತಿಂದ್ಮೇಲೆ ಸ್ವಲ್ಪ ಓಕೆ ಸಾಕಾಗುತ್ತೆ ಅಲ್ವಾ? ಇದು ಮೇ ಬಿ ಒಂದು 2-3 ಪ್ಲೇಟ್ ಹೋಗುತ್ತೆ. ಹೌದೌದು. ಓಕೆ, ಸೊ ವೀಕ್ಷಕರು ನೀವು 100% ಈ ಡಿಶನ್ನು ನೀವು ಆಶ್ಲೇಷ್ ಹೋಟೆಲ್ಗೆ ಬಂದು ಟೇಸ್ಟ್ ಮಾಡಲೇಬೇಕು. ಓಕೆ ಸರ್, ಸೂಪರ್ ಆಗಿತ್ತು. ಹೌದು, 100%. ಇದು ಈ ಫುಡ್ಡಲ್ಲಿ ನಮ್ದು ಏನು ಸ್ಪೆಷಾಲಿಟಿ ಅಂದರೆ ನಿಮ್ಗೆ ಗ್ರೀನ್ ಅಂತ ಕಾಣ್ತಿದೆ ಅಲ್ಲ, ಗ್ರೀನ್ ಕಲರಲ್ಲಿ ನಾವು ಓನ್ಲಿ ಪಾಲಕ್ ಅಂತ ಯೂಸ್ ಮಾಡ್ತಿದ್ದೀವಿ. ಪಾಲಕ್ ಪೇಸ್ಟ್ ಮಾಡಿ ಕಲರ್ ಬರುವಂಥದ್ದು, ಗ್ರೀನ್ ಕಲರ್ ಆಗುವಂಥದ್ದು. ಇಲ್ಲದಿದ್ರೆ ಫುಡ್ ಅಡಿಟಿವ್ಸ್ ಯಾವುದು, ಟೇಸ್ಟ್ ಬಡ್ಸ್, ಇದು ಟೇಸ್ಟ್ ಪೌಡರ್ಸ್, ಟೇಸ್ಟಿಂಗ್ ಪೌಡರ್ ಯಾವುದೂ ಇಲ್ಲ. ಕೆಲವೊಂದು ಫುಡ್ಗೆ ಕಲರ್ ಬದಲಿ ಅಂತ ಆ್ಯಕ್ಚುಲಿ ಈ ಅಂಥದ್ದು ಫುಡ್ ಅಂದರೆ ನೀವು ಯಾವುದೇ ಕ್ಯಾಟಗರಿ ಆಫ್ ಇದು ಏಜ್ ಪೀಪಲ್ 60 to 70, 80 ಅಂದರೆ ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಇರುವಂಥದ್ದು ಇರ್ತಾರೆ, ಯಾರಿಗೂ ಪ್ರಾಬ್ಲಮ್ ಬರೋದಿಲ್ಲ. ಹೌದೌದು, ಹೆಲ್ದಿ ಫುಡ್. ಓಕೆ, ಗ್ರೇಟ್. ಎಸ್ ಮೇಡಮ್, ನೀವು ಸ್ವಲ್ಪ ಮಾತಾಡಿ, ಯಾಕಂದರೆ ಫ್ಯಾಮಿಲಿ ಬಿಸ್ನೆಸ್ ರನ್ ಮಾಡ್ತಿದ್ದೀರಾ. ಸೊ 22 ಇಯರ್ಸ್ ಆಯಿತು, ನೀವು ಹೇಳಲೇಬೇಕು. ಓಕೆ, ಏನು ಹೇಳ್ತೀರಾ ಹೋಟೆಲ್ ಬಗ್ಗೆ? ಹೋಟ್ಲ್ ನಮ್ಮದು ನಾವು ಇಂಪಾರ್ಟೆನ್ಸ್ ಕೊಟ್ಟಿದ್ದೇವೆ ಕ್ಲೀನ್ಲಿನೆಸ್ಸಿಗೆ, ಸರ್ವಿಸಿಗೆ. ಲಾಡ್ಜಿಂಗ್ ಸೆಕ್ಷನಲ್ಲಿ ಕ್ಲೀನ್ಲಿನೆಸ್, ಸರ್ವಿಸ್ ಆ್ಯಂಡ್ ಸ್ಪೀಡ್ ಇದು 3 ಬಗ್ಗೆ. ಮತ್ತು ಪ್ರತಿಯೊಬ್ಬರು ಗೆಸ್ಟ್ ಹೇಳಿ ಹೋಗ್ತಾ ಇದ್ದಾರೆ, ಅವರಿಗೆ ತುಂಬ ಖುಷಿ ಆಗ್ತದೆ. ಲಾಟ್ಸ್ ಆಫ್ ರಿವ್ಯೂಸ್ ವಿ ಆರ್ ಗೆಟಿಂಗ್ ಫ್ರಮ್ ದ ಗೆಸ್ಟ್ ಆಸ್ಕಿಂಗ್, ದೇ ಆರ್ ಜಸ್ಟ್ ರಿವ್ಯೂವಿಂಗ್ ಅಸ್, ಸೇಯಿಂಗ್ ದಟ್. ಆಮೇಲೆ ನಾವು ಫೀಡ್ಬ್ಯಾಕ್ ತಗೊಂಡು ಇವ್ರ ಹತ್ರ ಫೀಡ್ಬ್ಯಾಕ್ ಮೇಲೆ ವರ್ಕ್ ಹಾರ್ಡ್ ಮಾಡ್ತಿದ್ವಿ. ಫೀಡ್ಬ್ಯಾಕ್ ಮುಂಚೆ ಎಲ್ಲ ಗೊತ್ತಾಗ್ತಿರ್ಲಿಲ್ಲ, ಇವಾಗಲೇ ರಿಟರ್ನ್ ಫೀಡ್ಬ್ಯಾಕ್ ತಗೊಳ್ತಿದ್ದೆ. ಎವ್ರಿ ಗೆಸ್ಟ್ ಇಸ್ ಇಂಪಾರ್ಟೆಂಟ್. ಅವರಿಗೆ ಹೋಮ್ ಸ್ಟೇ, ಹೋಮ್ ಅವೇ ಫ್ರಮ್ ಹೋಮ್ ಹೇಳ್ತೇವಲ್ವ, ಅದೇ ಥರ ನಾವು ಸರ್ವಿಸ್ ಕೊಡ್ತಾ ಇದ್ದೇವೆ. ಸಣ್ಣ ಮಕ್ಕಳಿಂದ 90 ವರ್ಷದವರು ಆರಾಮಲ್ಲಿ ಬರ್ತಾರೆ. ವಿತ್ ಲಾಟ್ಸ್ ಎಲಿವೇಟರ್ಸ್ ಇದೆ, ಹಾಸ್ಪಿಟಲಲ್ಲಿ ನಿಲ್ತಾರೆ ಅವರು, ಮತ್ತೆ ಎಲ್ಲರೂ ಬಂದು ಖುಷಿಯಾಗಿ ಹೋಗ್ತಾ ಇದ್ದಾರೆ. ಸೊ ದಟ್ ಗಿವ್ಸ್ ಅಸ್ ಮೋರ್ ಕಾನ್ಫಿಡೆನ್ಸ್ ಆಸ್ ಅನ್ ಎಂಟರ್ಪ್ರನರ್ ಟು ಸೇ ದಟ್ ವಿ ಆರ್ ಸಕ್ಸಸ್ಫುಲ್. ಮೇನ್ ಅಡ್ವಾಂಟೇಜ್ ಅಂದರೆ ನಮಗೆ ಪ್ಲೆಂಟಿ ಆಫ್ ಪಾರ್ಕಿಂಗ್ ಇದೆ. ಮಣಿಪಾಲಲ್ಲಿ ಒಂದು ನೋಡುವಂಥದ್ದು, ಈಗ ರೋಡ್ ವೈಡ್ನಿಂಗ್ ಎಲ್ಲ ಆಗ್ತಿದೆ, ನೀವು ನೋಡ್ತಿದ್ದೀರಿ. ಪಾರ್ಕಿಂಗ್ ಅಂತಂದು ಹೇಳುವಂಥದ್ದು, ಕಾರ್ ಇಟ್ಟು ಬಂದ್ರೆ ಅವ್ನು ಟೆನ್ಷನ್ ಫ್ರೀ, ಶುಡ್ ಸ್ಲೀಪ್ ಇನ್ ಹಿಸ್ ರೂಮ್. ಅದೆಲ್ಲ ಅಕಾಮಡೇಷನ್ಸ್ ಇದೆ, ಡ್ರೈವರ್ಸ್ ಅಕಾಮಡೇಷನ್ ಬಂದವರಿಗೆಲ್ಲ ಡ್ರೈವರ್ಸಿಗೆ ಸಹ ಒಂದು ಸಣ್ಣ ರೂಮ್ ಅವೈಲೇಬಲ್ ಮಾಡಿದ್ದೇವೆ ಅವರಿಗೆ. ಫ್ಯಾಮಿಲೀಸ್ ವಿತ್ ಡ್ರೈವರ್ ಬರುವವರು ಎಲ್ಲ ಆರಾಮಲ್ಲಿ ಡ್ರೈವರಿಗೆ ಇದು ಮಾಡಲಿಕ್ಕೆ ಪ್ರೊವೈಡ್ ಮಾಡ್ತೇವೆ, ಫುಡ್ ಆ್ಯಂಡ್ ಅಕಾಮಡೇಷನ್ ಡ್ರೈವರ್ಸಿಗೆ. ಸೊ ಇವ್ರು ನಿಮ್ಮ ಅಮ್ಮ ಅಲ್ವಾ? ಹೌದು. ಓಕೆ, ನನಗೆ ತುಂಬ ಖುಷಿ ಆಗ್ತದೆ, ಯಾಕಂದರೆ ಫ್ಯಾಮಿಲಿ ಬಿಸ್ನೆಸ್ ಅಂತ ಹೇಳುವಾಗ ಎಲ್ಲರೂ ಇನ್ವಾಲ್ವ್ ಆಗ್ತಾರೆ ಅಲ್ವಾ? ಹೌದು. ಏನು ಹೇಳ್ತೀರಾ ಅಮ್ಮನ ಬಗ್ಗೆ ಒಂದು 2 ಮಾತು ಹೇಳಿ ನೀವು? ಆ್ಯಕ್ಚುಲಿ ಮೇನ್ ಅಕೌಂಟ್ಸ್ ಎಲ್ಲ ನೋಡುವಂಥದ್ದು ಇವರೇ ನೋಡೋದು. ಓಕೆ ಓಕೆ. ಫೈನಾನ್ಸ್ ಹೇಳೋದು ನನ್ನ ಅಪ್ಪನ ಕೆಲಸ. ಓಕೆ ಓಕೆ. ಕ್ವಾಲಿಟಿ ಆ್ಯಂಡ್ ಸ್ಟಾಫ್ ಮ್ಯಾನೇಜ್ಮೆಂಟ್ ನನ್ನ ಕೈಯಲ್ಲಿರೋದು. ಹಾಗಾಗಿ 3 ಜನ ಕೂಡ ಅವರವರ ಕೆಲಸ ಮಾಡಿಕೊಂಡು ಈವ್ನಿಂಗ್ ಇಲ್ದಿದ್ರೆ ಆಫ್ಟರ್ನೂನ್ ಯಾವಾಗ ಒಟ್ಟು ಸಿಗ್ತೀವಿ, ಡಿಸ್ಕಸ್ ಮಾಡಿ ಇಂಪ್ರೂವೈಸ್ ಮಾಡ್ತಿದ್ದೇವೆ. ಮನೆಯಲ್ಲಿ ಕೂತ್ಕೊಳ್ತಿರುವಾಗ ಸ್ವಲ್ಪ ಡಿಸ್ಕಸ್ ಮಾಡ್ತೇವೆ. ಅಂದರೆ ಪ್ರಾಬ್ಲಿ ಒಟ್ಟಿಗೆ ಒಂದೊಂದು ಹೇಳುವಂಥ ಟೈಮ್ ಸಿಗುವುದಿಲ್ಲ, ಆದರೆ ಮೇನ್ಲಿ ಆಫೀಸಲ್ಲೇ ನಾವು ಮಾತಾಡ್ತೇವೆ ಒಟ್ಟಿಗೆ. ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸ್ಯಾಟಿಸ್ಫ್ಯಾಕ್ಷನ್ ಯಾರು ಹೋಗ್ತಾರೆ ಅವ್ರು ಖುಷಿಯಿಂದ ಹೋಗ್ಬೇಕು ಅಲ್ವಾ? ಪ್ರತಿ ಸತಿ ಮಣಿಪಾಲ್ ಅಂತ ಎನಿಸಿದ್ರೆ ಆಶ್ಲೇಷ ಅಂತ ಅವರ ಇದರಲ್ಲಿ ಇರಬೇಕು. ಓಕೆ, ಗ್ರೇಟ್. ಕೊಂಕಣಿ ಒಂದು ಡಿಶ್ ಇದೆ ನಾವು ಫಿಶಲ್ಲಿ ಕ್ರಿಯೇಟ್ ಮಾಡುವಂಥದ್ದು, ಮಸಾಲಾ ಫ್ರೈ. ಇಟ್ ಈಸ್ ಎ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಟೇಸ್ಟ್. ಇಲ್ಲಿ ಯಾರೂ ಮಾಡೋದಿಲ್ಲ. ಹೌದೌದು, ಬನ್ನಿ ಇವರೇ. ಓಕೆ, ಇದರ ಹೆಸರು ಹೇಗೆ? ಕೊಂಕಣಿ ಮಸಾಲಾ ಫ್ರೈ ಅಂತ. ಕೊಂಕಣಿ ಮಸಾಲಾ. ಕೊಂಕಣಿ ಮಸಾಲಾ ಫ್ರೈ ಅಂತ ಹೇಳ್ತಿದ್ದೆ. ಮೇನ್ಲಿ ಅಂಜಲಲ್ಲಿ ಅದೊಂದು ಬೇರೆ ಟೇಸ್ಟ್ ಬರುವಂಥದ್ದು. ಫಾರ್ ಎಕ್ಸಾಂಪಲ್ ನೀವು ಹೇಳ್ತೀವಿ, ನಮ್ಮಲ್ಲಿ ಕೊಂಕಣಿಯಲ್ಲಿ ಹೇಳ್ತೇವೆ ಅಂದರೆ ಬಂಗಡೆ ಇಸ್ ಯೂಸ್ಡ್ ಫಾರ್ ಪಣ್ಣಾಪ್ ಕರಿ ಅಂತ ಹೇಳ್ತೇವೆ. ಅದು ಮೇನ್ಲಿ ರಾಜ ಪಣ್ಣಾಪ್ ಕರಿ GSBಯಲ್ಲಿ. ತವಾ ಫ್ರೈ ಅಂಜಲ್ ಇಲ್ದಿದ್ರೆ ಪಾಂಫ್ರೆಟ್ ಆಗ್ತದೆ. ಇದು ದಿಸ್ ಫಿಶ್ ಇಸ್ ಓನ್ಲಿ ಫಾರ್ ದಿಸ್. ಇದಕ್ಕೆ ಅಂದ್ರೆ ಮೇನ್ಲಿ ಇದರಲ್ಲೇ ಟೇಸ್ಟ್ ಬರೋದು. ಅದು ಬೇರೆ ಫಿಶ್ ಅಲ್ಲಿ ನಿಮ್ಗೆ ಟೇಸ್ಟ್ ಬರುತ್ತೆ, ಆದ್ರೂ ದಟ್ ಇಸ್ ಡಿಫ್ರೆಂಟ್.
ಇದು ಮೇನ್ ಹೇಳುವಂಥದ್ದು. ಅಲ್ವಾ? ಸೊ ಇದೊಂದು ಹಾಗಾಗಿ ನಾವು ಇದರಲ್ಲಿ ಮೇನ್ಲಿ ನಮ್ಮ ಮನೆಯಿಂದ ಇದು ತಗೊಂಡು ಬರ್ತೇವೆ, ಗೀ ತಗೊಂಡು ಬರ್ತೇವೆ. ಮನೆಯಿಂದಲೇ ಗೀ ತಗೊಂಡು ಬಂದು ಇಲ್ಲಿ ಕೊಟ್ಟು ನಮ್ಮ ಮನೆಯದ್ದು ಪ್ಯೂರ್ ಗೀ ಇಲ್ಲಿ ಯೂಸ್ ಮಾಡಿ ಹೋಟ್ಲಲ್ಲಿ. ಆರ್ ಎಲ್ಸ್ ಕೋಕೋನಟ್ ಆಯಿಲ್ ಒಂದು ಸಣ್ಣ ಪೋರ್ಷನ್ ಯೂಸ್ ಮಾಡ್ತೇವೆ, ಕೋಕೋನಟ್ ಆಯಿಲ್. ಮತ್ತೆ ಎಲ್ಲ ಇದು ಮಸಾಲ ಮನೆಯಲ್ಲೇ ಕಡ್ದು ಮಾಡ್ಕೊಂಡು ಬಂದು ಇಲ್ಲಿ ಯೂಸ್ ಮಾಡ್ತೇವೆ. ಇದು ಮೇಬಿ ಮೇಡಮ್ ಮನೆಯಲ್ಲೇ ಮಾಡಿ. ಕಸ್ಟಮರ್ ಕೊಡುವ ಅಂತ. ಆಕ್ಚುಲಿ ಇದು ಮಸಾಲ ಹೋದ್ರೆ ನಮ್ಮ ರೆಸಿಪಿ ಹೋದ್ರೆ ವಾಟ್ ಇಸ್ ದೇರ್ ಇನ್ ಹೋಟೆಲ್ ಗೊತ್ತಾಯ್ತಾ ನಿಮಗೆ. ಹಾಗಾಗಿ ಇವನ್ ಕುಕ್ಕಿಂಗ್ ಕೂಡ ಅದು ಒಂದು ಕೊಡಬಾರ್ದು ಅಂತ ಅಂತದೊಂದು ವಿಷಯ. ಇದನ್ನ ಟೇಸ್ಟ್ ಮಾಡೋಕೆ ತುಂಬಾ ಜನ ಮಾಡ್ತಾರ ಅಂತ. ಸುಮಾರು ಜನ ಮಾಡ್ತಾರೆ. GSP ಆಗ್ಲಿ ಬೇರೆ ಎಲ್ಲ ಇವರೆಲ್ಲ ಯಾರು ಟೇಸ್ಟ್ ಮಾಡಿದ್ರೆ ಟೇಸ್ಟ್ ಮಾಡಿ. ಸರ್ ನೀವು ಟೇಸ್ಟ್ ಮಾಡಿ ನಮ್ಮ ಜೊತೆ ನೋಡೋಣ ಹೇಗಾಗಿದೆ ಅಂತ. ಮೇನ್ಲಿ ಕೊಂಕಣಿ ಡಿಶ್ ಅಂದ್ರೆ ಹೀಂಗ್ ಹಾಕ್ತಾರೆ. ನಮ್ಮದ್ರಲ್ಲಿ ಹೀಂಗ್ ಮೇನ್. ಎಲ್ಲ ಡಿಶ್ ಅಲ್ಲಿ ಹೀಂಗ್ ಬೇಕೇ ಬೇಕು. ನೀವು ಹೇಳಿದಾಗ ಈ ಫಿಶ್ಗೆ ಮಾತ್ರ ಈ ಫಿಶ್ಗೆ ಜಾಸ್ತಿ ಟೇಸ್ಟ್ ಒಳ್ಳೆದು. ಮತ್ತೆ ಈ ಫಿಶ್ ಅನ್ನು ಮಿಚಲಿನ್ ಸ್ಟಾರ್ಡ್ ವಿಕಾಸ್ ಖನ್ನಾ ಬಂದಿದ್ರು, ಅವರಿಗೆ ಸಹ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ಹೌದು, ಇದೇ ರೆಸ್ಟೋರೆಂಟ್ ಅಲ್ಲಿ ಬಿಫೋರ್ ರಿನೋವೇಷನ್ ಬಂದಿದ್ರು, ಪ್ಲೇಸ್ ತೋರಿಸಿ ಎಲ್ಲ ಹೋಗಿದ್ರಿ. ಆಫ್ಟರ್ 1 year ಆಫ್ಟರ್ ಇನೋವೇಷನ್ ಬಂದಿದ್ರು. ಇಲ್ಲೇ ಕುತ್ಕೊಂಡು ಅವರಿಗೆ ಊಟ ಎಲ್ಲ ಮಾಡಿಸಿ, ಹೌದು ನಮ್ಮ ಕೊಂಕಣಿ ಡಿಶ್ ಎಲ್ಲ ಅವರಿಗೆ ಟೇಸ್ಟ್ ಮಾಡಿದ್ವಿ. ಮೇಬಿ ಈ ಒಂದು ಫ್ರೈಯು ರೆಸಿಪಿ ಕೇಳ್ತಾ ಇದ್ರು, ಅದ್ರದ್ದು ಆಕ್ಚುಲಿ ಕೊಂಕಣಿ ಡಿಶ್ ಅಲ್ವಾ, ಅವರು ರೆಸಿಪಿ ಕೇಳ್ತಾ ಇದ್ರು, ಅವರಿಗೆ ಅದ್ರದ್ದು ರೆಸಿಪಿ ಬೇಕಂತ ಕೇಳ್ತಾ ಇದ್ರು. ಓಕೆ, ನೀವು ಹೇಳ್ಕೊಟ್ರ ಅಂತ ಸ್ವಲ್ಪ. ಹೌದು, ಬೇಸಿಕ್ ಐಡಿಯಾ ಒಂದು ಕೊಟ್ಟು. ಬೇಸಿಕ್ ಆಗಲಿ, ಗ್ರೇಟ್. ಸೊ ಇದು ಕೂಡ ಖುಷಿ ಆಯ್ತು ನನಗೆ. ಮೇಬಿ ನೀವು ಸರ್ವ್ ಮಾಡುವಂಥ ಫುಡ್ ಎಲ್ಲ ಹೆಲ್ದಿ ಫುಡ್. ಹೌದು. ಓಕೆ, ಹೆಲ್ದಿ ಫುಡ್ ಸರ್ವ್ ಮಾಡಿದ್ರೆ ನಮ್ಮ ಕಸ್ಟಮರ್ ಜಾಸ್ತಿ ಪುನಃ ಬರೋದು. ಓಕೆ ಸರ್, ಅದೇ ಈಗ ಕೆಲವೊಂದು ಹೋಟ್ಲಲ್ಲಿ ಸೊ ಮೇಬಿ ನಿಮ್ಮಲ್ಲಿ ಪಬ್ ಕೂಡ ಇದೆ ಅಲ್ವಾ? ಪಬ್ ಇದೆ ಆ್ಯಂಡ್ ಹಾಲ್ ಇದೆ. ಹಾಲ್ ಇದೆಯಾ? ಹಾಲ್ ಇದೆ. ಓಕೆ, ಸೊ ಬರ್ತ್ಡೇ ಪಾರ್ಟೀಸ್ ಆಗಲಿ ಇದೆಲ್ಲ ಜಾಸ್ತಿಯಾಗಿ ನಡೀತಾ ಇದೆ. ಹೌದು. ಸೊ ಟೋಟಲ್ ಆಗಿ ನಂಗಂತೂ ತುಂಬಾನೇ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಆ್ಯಂಡ್ ನಮ್ಮ ವೀಕ್ಷಕರಿಗೋಸ್ಕರ ಅಂದ್ರೆ ಏನು ಸ್ಪೆಷಾಲಿಟಿ ಇದೆ ಅನ್ನೋ ವಿಷಯ. ಸ್ಪೆಷಾಲಿಟಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಕಲ್ಚರ್ ಅಂಡ್ ಎವ್ರಿ ಕಾಸ್ಟ್ ಅಲ್ಲಿ ಒಂದೊಂದು ಹಬ್ಬ ಅಂತ ಇರ್ತದೆ. ಆ ಹಬ್ಬದಲ್ಲಿ ಎಲ್ಲ ಫೆಸ್ಟಿವಲ್ ಎಲ್ಲ ಕ್ಯಾಟಗರಿ ಎಲ್ಲ ಕಾಸ್ಟ್ನವರಿಗೆ ನಾವು ಇಲ್ಲಿ ಬರುವಾಗೆ ಮಾಡ್ತೀವಿ. ಅಂದ್ರೆ ಅವರ ಇಷ್ಟ ಬಂದಾಗ ಡಿಶ್, ಅವರ ಕ್ರಿಸ್ಮಸ್ ಸ್ಪೆಷಲ್, ವ್ಯಾಲೆಂಟೈನ್ ಸೆಲೆಬ್ರೇಟ್ ಮಾಡ್ತೇವೆ. ಅಂದರೆ ಮಣಿಪಾಲಲ್ಲಿ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾರೆ, ವ್ಯಾಲೆಂಟೈನ್ ಸೆಲೆಬ್ರೇಟ್ ಮಾಡ್ತೇವೆ, ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೇವೆ, ದಿವಾಲಿ ಸೆಲೆಬ್ರೇಟ್ ಮಾಡ್ತೇವೆ. ಹಾಗೆ ಇಯರ್ಲಿ ಬರುವಂಥದ್ದು ಎಲ್ಲ ಒಂದು ಫೆಸ್ಟಿವಲ್ಸಿಗೆ ನಾವು ಒಂದೊಂದು ಥೀಮ್ ಕ್ರಿಯೇಟ್ ಮಾಡಿ ಆ್ಯಂಬಿಯನ್ಸ್ ಆಗಲಿ ಚೇಂಜ್ ಮಾಡ್ತೇವೆ, ಫುಡ್ ಮೆನು ಚೇಂಜ್ ಮಾಡ್ತೇವೆ, ಸ್ಪೆಷಲ್ ಮೆನು. ಫಾರ್ ಎಕ್ಸಾಂಪಲ್ ಆಟಿಯಲ್ಲಿ ನಾವು ಆಟಿ ಮಸಾದಲ್ಲಿ ಎತ್ಪಾನಿ ಚಟ್ನಿ, ಇದ್ದಿದ್ರೆ ನಿಮ್ಮ ಕುಡುತ ಸಾರು, ಮತ್ತೆ ಇದು ಪಾಯಸ, ಟ್ರೆಡಿಷನ್ ಎಲ್ಲ ಫಾಲೋ ಮಾಡ್ತಿದ್ದೇವೆ. ಹಾಗಾಗಿ ನಿಮ್ಗೆ ಅದು ಬಾರ್ ಹೇಳುವಂಥದ್ದು ಹೆಸರು ನಿಮ್ಗೆ ತಲೆಗೆ ಬರಲ್ಲ. ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ತಲೆಗೆ. ಎಸ್, ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಆ್ಯಂಡ್ ಆಶ್ಲೇಷ್ ಹೋಟೆಲ್ 22 ಆಯಿತು. ಸೊ ಹಾಗೇನೆ ತುಂಬ ಕಸ್ಟಮರ್ಸ್ ಹೇಳ್ತಾರೆ, ಸೊ ಆಶ್ಲೇಷ್ ಹೋಟೆಲ್ನ ಸರ್ವಿಸ್ ಒಳ್ಳೆದಿದೆ, ಅದು ನನಗೆ ತುಂಬ ಖುಷಿ ಆಯಿತು. ಸೊ ಟೋಟಲ್ ಆಗಿ ನಿಮ್ಮ ಹತ್ರ ಮಾತಾಡಿ ಅಂತೂ ಪರ್ಫೆಕ್ಟ್, ಅಂದರೆ ನೀವು ಕಂಪ್ಲೀಟ್ ಡೀಟೇಲನ್ನು ಹೇಳಿದ್ರಿ. ಸೊ ಹೀಗೆ ನಿಮ್ಮ ಹೋಟ್ಲು ಸಕ್ಸಸ್ ಕೊಡಲಿ, ಕಸ್ಟಮರ್ಸ್ ತುಂಬ ಕಸ್ಟಮರ್ಸ್ ಬರಲಿ ನಿಮ್ಮ ಹೋಟ್ಲಿಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಸೊ ವೀಕ್ಷಕರೇ, ಇಷ್ಟು ನಾವು ಆಶ್ಲೇಷ್ ಹೋಟೆಲ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಮ್ಮ ಸರ್ ಕೊಟ್ಟಾಯಿತು. ಸೊ ಇದೇ ರೀತಿಯಾಗಿ ಪ್ರತಿ ಭಾನುವಾರ ಡಿಫ್ರೆಂಟ್ ಹೋಟೆಲ್ ಜೊತೆ ಬರ್ತಾ ಇರ್ತೀನಿ. ಸೊ ಟಿಲ್ ದಟ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.